ವಿಶ್ವದ ಪ್ರಸಿದ್ಧ ಚಿನ್ನಾಭರಣಗಳ ಮಳಿಗೆಯಾದ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವತಿಯಿಂದ ಮೈನ್ ಡೈಮಂಡ್ ಫೆಸ್ಟಿವಲ್ನ ಉದ್ಘಾಟನಾ ಸಮಾರಂಭ ಉಡುಪಿ ಶಾಖೆಯಲ್ಲಿ ನಡೆಯಿತು. ಚಿನ್ನಾಭರಣ ಪ್ರಿಯರ ಮಳಿಗೆಯಾದ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನವರು ಗ್ರಾಹಕರಿಗಾಗಿ ವಿನೂತನ ಫೆಸ್ಟಿವಲ್ಗಳನ್ನು ಹಮ್ಮಿಕೊಂಡಿದ್ದಾರೆ. ಡಿಸೆಂಬರ್ 13ರಿಂದ ಜನವರಿ 19ರವರೆಗೆ ಈ ಉತ್ಸವ ಇರಲಿದ್ದು, ಗ್ರಾಹಕರಿಗೆ ಮನಮೋಹಕ ಆಭರಣಗಳನ್ನು ಖರೀದಿಸುವ ಅವಕಾಶವಿದೆ. ಕುಮಾರಿ ಅನುಷಾ ಶೆಟ್ಟಿ, ರಕ್ಷಾ ಯು, ರಿಚೆಲ್ ನಿಶಾ ಡಿಸೋಜಾ, ಕುಮಾರಿ ಚೆಲ್ಸಿಯಾ ಕ್ಯಾರನ್ ಮಸ್ಕರೇನಸ್ ಇವರು ವಜ್ರಾಭರಣಗಳನ್ನು ಅನಾವರಣ ಮಾಡಿದ್ರು. ಬಳಿಕ ಮಲಬಾರ್ ಸಂಸ್ಥೆಯ ಗ್ರಾಹಕ ಸೇವೆ, ಸಾಮಾಜಿಕ ಕಾರ್ಯಗಳಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಪರಿಚಯ ಇರುತ್ತದೆ, ಆದರೆ ಅವರು ಚಿನ್ನ ಮತ್ತು ಡೈಮಂಡ್ ಸೆಲ್ ಮಾಡೋ ಜೊತೆಗೆ ತುಂಬ ಒಳ್ಳೆ ಡೀಡ್ಸ್ ಮಾಡ್ತಾರೆ. ನಮಗೆ ಲೊಕ್ಯಾಲಿಟಿಗೆ ಈಗ ಉಡುಪಿಯಲ್ಲಿ ಇದ್ರಿ ಅಥವಾ ಈಗ ಸುತ್ತಮುತ್ತಲ ಏರಿಯಾದಲ್ಲಿ ಗಿಡ ಮರಗಳನ್ನು ಹಂಚೋದು, ಅದರ ಜೊತೆಗೆ ಮನೆ ಇಲ್ಲದವರಿಗೆ ಅಥವಾ ಎಜುಕೇಷನ್ ರಿಲೇಟೆಡ್ಗೆ ಸ್ಕಾಲರ್ಶಿಪ್ಸ್ ಕೊಡೋದು, ಈ ವಿಷಯ ಮಲಬಾರ್ನವರದ್ದು ನಮಗೆ ಗೊತ್ತಿರೋದಿಲ್ಲ. ಸೊ ನಾವು ಎಂಥದೇ ಇಲ್ಲಿ ಬೈ ಮಾಡಿದರೆ ಅದಕ್ಕೆ ಒಂದು ಚಿಕ್ಕ ಪಾಠ ಎಲ್ಲಿಯೋ ಒಂದು ಒಳ್ಳೆ ಕೆಲಸಕ್ಕಾಗಿ ಹೋಗ್ತದೆ ಅನ್ನುವಾಗ ನಮಗೆ ಪ್ರತಿ ಸತಿ ನಾವು ಒಂದು ಲಕ್ಸುರಿಯಸ್ ಐಟಮ್ ಅನ್ನು ಬೈ ಮಾಡುವಾಗ ನಮಗೆ ಅದೊಂದು ಹ್ಯಾಪಿನೆಸ್ ಸಿಗ್ತದೆ ಒಳಗೆಯಿಂದ. ಇಲ್ಲಿ ಬಂದು ಇವತ್ತು ನಮ್ಮದು ಗೋಲ್ಡ್ ಡೈಮಂಡ್ ಲಾಂಚ್ ಇದೆ, ಸೊ ಬರ್ಬೋದು ಅಂತ ಹೇಳಿ ಕೇಳಿದ್ರು. ಫಸ್ಟ್ ಐ ವಾಸ್ ಲೈಕ್ ಬಟ್ ಐ ಆಕ್ಸೆಪ್ಟೆಡ್ being a part of this event. Thank you so much. Coming here was a great opportunity, and then speaking about Malabar, it's a trending brand right now all over the India. Everywhere you see, everybody opts for Malabar Gold and Diamonds. So their customer service, everything is like tremendous here. Like she said, they came with a cake today. The touch they give with the customers is like really great. So I would wish all the best for the business and interactions ಆಗಿರ್ಬೋದು ಅಥವಾ ಕಲೆಕ್ಷನ್ಸ್, ಹಾಸ್ಪಿಟಾಲಿಟಿ, all these factors made them to select Malabar Gold. And today's event I was not ever actually. When I came here to make a purchase, sir suggested me, and I wish you very good luck and future ಅಲ್ಲಿ ತುಂಬಾ ಸಕ್ಸಸ್ ಕಾಣಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಫಾರ್ ಯೋರ್. ಕಾರ್ಯಕ್ರಮದಲ್ಲಿ ಜಿಆರ್ಎಂ ರಾಘವೇಂದ್ರ ನಾಯಕ್, ಗೋಪಾಲ್, ಮುಸ್ತಫಾ, ಹರೀಶ್ ಶಂಚೆ ಉಪಸ್ಥಿತರಿದ್ದರು. ಮೈನ್ ಡೈಮಂಡ್ ಫೆಸ್ಟಿವಲ್ನಲ್ಲಿ ಅಳಿಯಂ, ದಿಯಾ, ಆಲೂರ್, ಹೆರಿಟೇಜ್, ಬ್ರೈಡಲ್, ಸಾಲಿಟರಿ, ಪ್ಲಾಟಿನಂ, ಮೆಶ್, ಎವರ್ಡೇ, ಎವರ್ ಆಫ್ಟರ್, ಎಟರ್ನಲ್ ಮುಂತಾದ ಸಂಗ್ರಹಗಳ ಸಮೂಹವಿದೆ. ಈ ಸಂದರ್ಭದಲ್ಲಿ ವಜ್ರಾಭರಣಗಳ ಮೌಲ್ಯದ ಮೇಲೆ 20% ಕಡಿತ ಇದೆ. ಈ ಉತ್ಸವ ಡಿಸೆಂಬರ್ 13ರಿಂದ ಜನವರಿ 19ರವರೆಗೆ ನಡೆಯಲಿದ್ದು, ಚಿನ್ನಾಭರಣ ಪ್ರಿಯರು ಈ ಫೆಸ್ಟಿವಲ್ನ ಪ್ರಯೋಜನವನ್ನ ಪಡೆದುಕೊಳ್ಳಬಹುದು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.